ಸೊಲ್ಮೆಲು ನಮ್ಮ ಕುಡ್ಲ ತುಳು ವಾರ್ತೆಲು ಯಾನು ಡಾಕ್ಟರ್ ಪ್ರಿಯಾ ಹರೀಶ್ ಇತ್ತೆ ವಾರ್ತೆದ ವಿವರ ಇಲಾಖೆಲಿನ ಅಧಿಕಾರಿಗಳು ಸಭೆಗೆ ಬತ್ತು ಜಿರಂಡ ಅಂಚಿನ ಗ್ರಾಮ ಸಭೆನೆ ಬೊರ್ಚಿಂದು ಗ್ರಾಮದ ಜನ ಏವ್ರ ತೋಜಾಯಿನ ಸಂಗತಿ ಬಂಟ್ವಾಳ ತಾಲೂಕು ನಡೆತಿದ್ದ ವಿಲಾತ ಬೊಟ್ಟು ಗ್ರಾಮ ಪಂಚಾಯತ್ ಗ್ರಾಮ ಸಭೆಟ್ಟು ಗ್ರಾಮಸ್ಥರು ಈ ಏವ್ರ ತೋಜಾದ ಬಾರಿ ಚರ್ಚೆ ಆದಿತ್ತಂಡು ಬಂಟ್ವಾಳ ತಾಲೂಕದ ಪಿಲಾತಬೊಟ್ಟು ಗ್ರಾಮ ಪಂಚಾಯತ್ 2025-26ನೇ ಸಾಲದ ಸುರುತ ಹಂತದ ಗ್ರಾಮ ಸಭೆ ಪೂಂಜಲಕಟ್ಟೆದ ಗ್ರಾಮ ಪಂಚಾಯತ್ ರಾಜೀವ್ ಗಾಂಧಿ ಸೇವಾ ಕೇಂದ್ರ ಸಭಾಂಗಣಡು ನಡೆತಂಡು ಗ್ರಾಮ ಪಂಚಾಯತ್ ಗುರ್ಕಾರ್ದಿ ಶಾರದಾ ಗುರ್ಕಾರ್ಮೆಡ್ ನಡತಿನ ಸಬಿಟ್ಟು ಗ್ರಾಮೀಣ ಜನಕ್ಲಿಗ್ ಸಹಾಯ ಆಪನಂಚ ಗ್ರಾಮ ಪಂಚಾಯತ್ ಮಟ್ಟೋಡು 19 ಇಂಚಿತ್ತಿ ಸೇವೆಲೆನು ಉದಗಾಯರೆ ಸರ್ಕಾರಕ್ಕೆ ಒತ್ತಾಯ ಮಲ್ತದು ಓಲೆ ಬರೆಯರೆ ಗ್ರಾಮದ ಜನ ಒತ್ತಾಯ ಮಲ್ತೇರು ಜಿಲ್ಲಾ ಪಂಚಾಯತ್ ದುಂಬದ ಹೊತ್ತು ಗುರ್ಕಾರ್ಯರೆ ತುಂಗಪ್ಪ ಬಂಗೇರ ಪಾತಿರ್ದು ಇಲ್ಲ ಕಟ್ವಣ ಕಟ್ಟೆರೆ ಒಪ್ಪಿಗೆ ಕೊಟ್ಪನ ಇಂಚಿತ್ತಿ ಆಡಳಿತಾತ್ಮಕ ಸೇವೆಲೇನು ಗ್ರಾಮದ ಜನಕ್ಲಿಗ್ ಪಂಚಾಯತ್ ಮಟ್ಟೋಡು ಒದಗಾಂಡ ಅನುಕೂಲ ಆಪಣೊಂದು ಇಸೆಯ ದುಂಬುದಿದ್ದು ಈ ಬಗೆಟ್ ಏವ್ರ ತೋಜಾಯಿರು ಗ್ರಾಮ ಸಭೆಗೂ ಇಲಾಖೆಯಲ್ಲಿನ ಅಧಿಕಾರಿಗಳು ಬರಂದಿನ ಬಗೆಟ್ ಗ್ರಾಮದ ಜನ ಅಸಮಾಧಾನ ತೋಜಾಯಿರು ಗ್ರಾಮಸ್ಥರನ ಪ್ರಶ್ನೆಗಳಿಗೆ ಉತ್ತರ ಕೊಲ್ಪನ ಕುಲಿಗೇರು ಅಧಿಕಾರಿಗಳು ಬತ್ತಜಿಂಡ ಗ್ರಾಮ ಸಭೆನೆ ಬುಡ್ಚಿಂದು ಜನಕುಲು ಪಂಡೇರು ಪುಂಜಲಕಟ್ಟೆ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿ ಡಾಕ್ಟರ್ ರಿತೇಶ್ ಶೆಟ್ಟಿ ಇಲಾಖೆದ ಮಾಹಿತಿ ಕೊರಿಯರು ಕೃಷಿ ಇಲಾಖೆದ ತಾಲೂಕು ತಾಂತ್ರಿಕ ವ್ಯವಸ್ಥಾಪಕಿ ದೀಕ್ಷಾ ಪಿಸಿ ಬುಳೆ ಸಮೀಕ್ಷೆ ಆಪ್ ಕೃಷಿ ಗುಂಡಿದೆಪ್ಪನ ಬಗೆಟ್ ರೈತ ಉತ್ಪಾದಕ ಸಂಸ್ಥೆದ ಸಿಇಒ ನವ್ಯಾ ಹೊಳ್ಳ ಮಹಿಳಾ ಒಕ್ಕೂಟದ ಸವಲತ್ತಲಿನ ಬಗೆಟ್ ಮಾಹಿತಿ ಕೊರಿಯರು ಗ್ರಾಮದಕ್ಲಿನ ಬಾಕಿ ಸಮಸ್ಯೆಲಿನ ಬಗೆಟ್ ಚರ್ಚೆ ಮಲ್ತದ ನಿರ್ಣಯ ತೆತ್ತನುಂಡು ಬೇತೆ ಬೇತೆ ಇಲಾಖೆದ ಅಧಿಕಾರಿಗಳು ಗ್ರಾಮ ಪಂಚಾಯತ್ ಕೆಲಸ ಮಲ್ಪನಕ್ಕಲು ಅಭಿವೃದ್ಧಿ ಅಧಿಕಾರಿ ಆಶಾ ಕಾರ್ಯಕರ್ತರು ಗ್ರಾಮ ಸಭೆಟ್ ಪಾಲ್ದಿತ್ತುಂಡೇರು ಬೇತೆ ಬೇತೆ ವಲಯದ ಸಮಾಜ ಸೇವಕರೇನು ಗುರುತು ಮಲ್ತದು ಜಿ ಕನ್ನಡ ನ್ಯೂಸ್ ಚಾನೆಲ್ ಕರ್ನಾಟಕ ಐಡಲ್ ಅವಾರ್ಡ್ಸ್ ಕೊರೊಂದಿತ್ತದು ದುಮ್ಮದ ಮಂತ್ರಿ ಸಮಾಜ ಸೇವಕರಾದ ಪುನಃ ಕೃಷ್ಣ ಜೆ ಪಾಲೆಮಾರ್ರೆಗ್ 2025ನೇ ಸಾಲದ ಪ್ರಶಸ್ತಿ ಸಂದದನು ಜಿ ಕನ್ನಡ ನ್ಯೂಸ್ ಚಾನೆಲ್ ದ ನೆಲೆಟ್ ಕರ್ನಾಟಕ ಐಡಲ್ ಅವಾರ್ಡ್ಸ್ 2025 ಕೊಲ್ಪನ ಕಾರ್ಯಕ್ರಮ ಬೆಂಗಳೂರದ ದಿ ಲಲಿತ್ ಅಶೋಕ್ ಹೋಟೆಲ್ ನಡೆತಂಡ ಬೇತೆ ಬೇತೆ ವಲಯಡು ಸಮಾಜ ಸೇವೆ ಸಂದಾಯ ನಕ್ಲಿನ ಗುರ್ತ ಮಲ್ತದ ಈ ಪ್ರಶಸ್ತಿ ಕೊರೊಂದಿತ್ತದ ದುಮ್ಮದ ಮಂತ್ರಿ ಸಮಾಜ ಸೇವಕರಾದ ಪುನಃ ಕೃಷ್ಣ ಜೆ ಪಾಲೆಮಾರ್ರೆಗ್ ಕರ್ನಾಟಕ ಐಡಲ್ ಅವಾರ್ಡ್ಸ್ 2025 ಕೊರ್ದು ನಾಯಕಿಯರು ಸಿನಿಮಾ ಕಲಾವಿದರು ಬಾರಿ ಮರ್ಯಾದೆಡು ಸಮ್ಮನ ಮಲ್ತದ ಮೆಚ್ಚುಗೆ ತೆರಿಪಾಯರು ಲ್ಯಾಂಡ್ಲಿಂಗ್ ಸಂಸ್ಥೆ ಕಟ್ಟದ ಪಾಕ ಜನಕ್ಕೆ ಇಲ್ಲು ಮಲ್ತ ಕೊರ್ನ ವಿಕಾಸ್ ಸಮೂಹ ಬರವು ಸಂಸ್ಥೆಲಿನ ಕಟ್ಟದ ಅವೇತೋ ಜೋಕ್ಲಿಗೆ ಬರವು ಕೊರ್ನ ರಾಜಕೀಯ ಧಾರ್ಮಿಕ ನಾಯಕರಾದ ಬೆಂದಿನೇನು ಗುರ್ತ ಮಲ್ತದ ಕೃಷ್ಣ ಜೆ ಪಾಲೆಮಾರ್ರೆಗ್ ಜಿ ಕನ್ನಡ ನ್ಯೂಸ್ ಚಾನೆಲ್ ಈ ಮರ್ಯಾದೆ ಮಲ್ತದಂಡ ಸಿನಿಮಾದ ಹಿರಿಯ ನಟಿ ಶ್ರೀನಾಥ್ ದುಮ್ಮದ ಮುಖ್ಯಮಂತ್ರಿ ಡಿ.ವಿ. ಸದಾನಂದ ಗೌಡ ನಟಿ ಅನುಪ್ರಭಾಕರ್ ಹರಿಹರ ಪಂಚಮಸಾಲಿ ಗುರುಪೀಠದ ವಚನಾನಂದ ಸ್ವಾಮೀಜಿ ಲೇಸುಡು ಪಾಲ್ದಿತ್ತುಂಡರು ಮಣ್ಣಗ ಆಪತ್ತು ಬನ್ನಗ ತನ್ನ ವೈಯಕ್ತಿಕ ಬದುಕನ್ನು ಗಣ್ಯ ಮಲ್ಪಂದೆ ಪ್ರಾಣಾರ್ಪಣೆ ಮಲ್ತಿನ ಮಹಾನ್ ನಾಯಕಿ ಅಬ್ಬಕ್ಕಾಂದ್ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಕರ್ನಾಟಕ ದಕ್ಷಿಣ ಮಾಹಿತಿದಾರರು ಕೇಶವ ಬಂಗೇರ ಪಂತೆರು ಕೋಟೆಕಾರ್ ಬೀರಿಡು ಅಭಯರಾಣಿ ವೀರರಾಣಿ ಅಬ್ಬಕ್ಕರ 500ನೇ ಜಯಂತಿ ಮುಗಿತಲ ಲೇಸುಡು ಆರ್ಪ ತೆರೆಯರು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಕರ್ನಾಟಕ ದಕ್ಷಿಣ ದಾನಿಲೆಟ್ ಕರ್ನಾಟಕದೋರ್ಮಿಡ ದಿವೊನ್ನ ಅಭಯರಾಣಿ ವೀರನಾರಿ ಅಬ್ಬಕ್ಕನ 500ನೇ ಜಯಂತಿದ ರಥಯಾತ್ರೆ ಮುಗಿತಲಾಲೇಸ್ ಉಳ್ಳಾಲ ತಾಲೂಕು ಕೋಟೆಕಾರ್ ಬೀರಿದ ಗಣೇಶ ಮಂದಿರದ ಕೈತಲ್ಲ ನಡೆತಂಡ ರಥಯಾತ್ರೆ ಸಂಯೋಜಕರು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಎಬಿವಿಪಿದ ಕರ್ನಾಟಕ ದಕ್ಷಿಣ ಮುಖ್ಯ ಮಾಹಿತಿದಾರರು ಕೇಶವ ಬಂಗೇರ ಪಾತಿರ್ದು ಉಳ್ಳಾಲ ಬುಕ್ಕ ಬಂಟ್ವಾಳ ಪ್ರದೇಶಲಿಡ ಆರಾಧನೆ ಪಡೆಯೊಂದು ಪುನಃ ರಾಣಿ ಹಬ್ಬಕ್ಕ ಮಣ್ಣಗ ಆಪತ್ತು ಬನ್ನಗ ಅರನ ವೈಯಕ್ತಿಕ ಬದುಕನ್ನು ಗಣ್ಯ ಮಲ್ಪಂದೆ ಪ್ರಾಣ ಸಮರ್ಪಣೆ ಮಲ್ತಿನ ಮಹಾನ್ ನಾಯಕಿ ಶಾಲೆ ಪಾಠಕ್ರಮ ಟು ಹಬ್ಬಕನ ಬದುಕಬೊಕ್ಕ ಕ್ಷಾತ್ರ ಪರಂಪರೆ ಬಗೆಟ್ ಸರಿಯಾದ ಪಣದ ಕೊರ್ಜಿಂಡಲ ರಾಷ್ಟ್ರಪಿರ ಕಟ್ಟಣ ಸಂಕಲ್ಪನು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಏಪಲ ದುಂಬುದಿ ಒಂದು ನೆಲಕಾದು ಜೀವ ಕೊರ್ನಕ್ಲಿನ ಜವಣ ಜವಂದಿಲೆಗ್ ನೆಂಪು ಮಲ್ಪ ಒಂದು ಪಂಡೇರು ಎಬಿವಿಪಿ ಕರ್ನಾಟಕ ದಕ್ಷಿಣ ಪ್ರಾಂತ್ಯ ಗುರ್ಕಾರ್ಯರು ಡಾಕ್ಟರ್ ರವಿ ಮಂಡ್ಯ ಗುರ್ಕಾರ್ಮೆ ವಹಿಸದಿದ್ದರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಕರ್ನಾಟಕ ದಕ್ಷಿಣ ಪ್ರಾಂತ್ಯ ಜತೆ ಕಾರ್ಯವಾಹ ಪ್ರಕಾಶ್ ಪಿಎಸ್ ಉಳ್ಳಾಲ ಧರ್ಮ ರಕ್ಷಣಾ ಮೊಗವೀರ ವೇದಿಕೆ ಗುರ್ಕಾರ್ಯರು ಮನೋಜ್ ಸಾಲ್ಯಾನ್ ಪೆದ್ರದ ರಾಣಿ ಅಬ್ಬಕ್ಕ ಮನೆತನದ ವಂಶಸ್ಥರು ಕುಲದೀಪ್ ಚೌಟ ಕಾರ್ಯಕ್ರಮ ಮುಟ್ಟಿತ್ತರು ಮುಗಿತಲಾಲಿ ಸುರಿದು ದುಂಬು ಮಾಡೂರು ಅಯ್ಯಪ್ಪ ಮಂದಿರೊಡ್ದು ಬೀರಿದ ಗಣೇಶ ಮಂದಿರ ಮುಟ್ಟ ಮಾಮಲ್ಲ ದುಂದಿ ಮೆರವಣಿಗೆ ನಡಪಾಯಿರು ರಾಷ್ಟ್ರದ ಪುನರ್ನಿರ್ಮಾಣದ ವಾಹಿನಿಯಲ್ಲಿ ಯುವ ಬಂಧುಗಳು ತನ್ನನ್ನು ಜೋಡಿಸಿಕೊಳ್ಳುವ ಹೊತ್ತಿನಲ್ಲಿ ಆ ಬಂಧುಗಳಿಗೆ ಈ ನೆಲದ ನೈಜ ಪರಂಪರೆಯನ್ನು ಅರ್ಥ ಮಾಡಿಕೊಳ್ಬೇಕು.
ಈ ನೆಲದ ಕ್ಷತ್ರ ಪರಂಪರೆ ನಮ್ಮ ಯುವ ಬಂಧುಗಳಿಗೆ ಅರ್ಥ ಆಗಬೇಕು ಅನ್ನುವಂಥ ಕಾರಣಕ್ಕಾಗಿ ಕಳೆದ 76 ವರ್ಷಗಳಲ್ಲಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಈ ದೇಶಕ್ಕಾಗಿ, ಈ ದೇಶದ ಸ್ವಾತಂತ್ರ್ಯಕ್ಕಾಗಿ, ಈ ಮಣ್ಣಿನ ಅಸ್ಮಿತೆಗಾಗಿ ಬಲಿದಾನ ಮಾಡಿದ ಹುತಾತ್ಮರನ್ನು ನೆನಪು ಮಾಡ್ತಲೇ ಬಂದಿದೆ. ಕಂಬಳದ ಏರುಗಿಡಪನ ಹಿರಿಯರು ಪೇಜಾವರ ಭಾಸ್ಕರ ಶೆಟ್ಟಿ ಗುರುವಾರ ತೀರಿಯರು ಅರೆಗೂ 75 ವರ್ಷ ಪ್ರಾಯ ಆದಿತ್ತಲು. 74 ವರ್ಷ ಪ್ರಾಯದ ಪೇಜಾವರ ಭಾಸ್ಕರ ಶೆಟ್ಟಿ ಕಂಬಳದ ಏರುಗಿಡಪು ನೆಟ್ಟು ಬಲಿಪುನ ಬಿರ್ಸಿ ಆದಿತ್ತದು ಉಸರಿಜ್ಜಂದೆ ಅದು ಗುರುವಾರ ತೀರಿಯರು. ವಾಜಪೇಯಿ ಪೊರ್ಕೋಡಿದ ಪೇಜಾವರ ಭಾಸ್ಕರ ಶೆಟ್ಟಿ 1950 ಕಂಬಳದ ಏರುಗಿಡಪು ನೆಟ್ಟು ಪುದರ್ಪೋದಿತ್ತೆರು. ಎಲ್ಲಿ ಪ್ರಾಯುಡ್ದೆ ಆರು ಕಂಬಳ ಕ್ಷೇತ್ರಡು ಉಮೇದಿತ್ತಿನಾರ ಅದು ಬೆನ್ನಿ ಸಾಗುಳಿ ಮಲ್ತೊಂದಿತ್ತೆರು. ಕಂಬಳದ ಏರುಗಿಡೇರುನಾರ್ ಅದು ಪಾಕ ಪ್ರಶಸ್ತಿಲೇನು ಪಡೆತಿನ ಭಾಸ್ಕರ ಶೆಟ್ಟಿ ಇಂಚಿಪ್ಪ ನಡತಿನ ಕಂಬಳುಡು ಏರುಗಿಡರ್ನ ಹಿರಿಯಾರ ಪನ್ಪನ ಮರ್ಯಾದೆಗೆ ಸಂದದಿತ್ತೆರು. ಉಳ್ಳಾಲ ಪುರಸಭೆ ಮೈದಾನಡು ರವೀಂದ್ರ ಮರೋಳಿ ನೆಂಪುಗಾದು ದಸರಾ ಕಬಡ್ಡಿ ಪಂತ ನಡಪಾದಿತ್ತೆರು. ಉಳ್ಳಾಲದ ವಿದ್ಯಾಂಜನೇಯ ಕೂಟ 10,000 ರೂಪಾಯಿ ಪಣದ ಒಟ್ಟುಗು ಸುರುತ ಇನಾಮು ಗೆಂದದನು. ಸಾರ್ವಜನಿಕ ನವರಾತ್ರಿ ಶ್ರೀ ಶಾರದಾ ಉತ್ಸವ ಸಮಿತಿ ಶ್ರೀ ವಿದ್ಯಾಂಜನೇಯ ವ್ಯಾಯಾಮ ಶಾಲೆ ಬೊಕ್ಕ ಉಳ್ಳಾಲ ತಾಲೂಕು ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಜೊತೆ ಸೇರಿಗೆಡು ಉಳ್ಳಾಲದ ಪುರಸಭೆ ಮೈದಾನಡು ರವೀಂದ್ರ ಮರುಳಿ ನೆಂಪುಗಾದ ದಸರಾ ಕಬಡ್ಡಿ ಪಂತ ಅಟ್ಟಣೆ ಮಲ್ತದಿತ್ತೆರು. ಉಳ್ಳಾಲದ ವಿದ್ಯಾಂಜನೇಯ ಕೂಟ ಸುರುತ ಇನಾಮದೊಟ್ಟುಗು 10,000 ರೂಪಾಯಿ ಟ್ರಾಫಿ ಗೆಂದದಂಡು. ಭಾರತ್ ಫ್ರೆಂಡ್ಸ್ ಇರಾ ರಡ್ ಸ್ಥಾನ ಗೆಂದದ 10,000 ರೂಪಾಯಿ ಬೊಕ್ಕ ಟ್ರಾಫಿಗೆ ಸಂದಂಡು. ಫ್ರೆಂಡ್ಸ್ ದೇವಿನಗರಡು 3ನೇ ಸ್ಥಾನ, SKC ಕೊಲ್ಯ ಕೂಟದಕ್ಕಲು 4ನೇ ಇನಾಮು ಗೆಂದಂಡು. ಒಟ್ಟು 14 ಕೂಟದಕ್ಕಲು ಪಂತಡು ಪಾಲ್ದೆತ್ತಂದ. ಎಡ್ಡೆ ದಾಳಿಗಾರ ಪ್ರಶಸ್ತಿನ ವಿದ್ಯಾಂಜನೇಯ ಕೂಟದ ಸಮೃದ್ಧ್, ಎಡ್ಡೆ ಚೆಂಡು ಪತ್ತುನಾಯನ ಪ್ರಶಸ್ತಿನ ವಿದ್ಯಾಂಜನೇಯದ ಹರ್ಷಿತ್ ಬೊಕ್ಕ ಸವ್ಯಸಾಚಿ ಪ್ರಶಸ್ತಿನ ರೂಪೇಶ್ ಈರಾ ದೆತ್ತೊಂಡೆರು. ಸಾರ್ವಜನಿಕ ಶಾರದಾ ಉತ್ಸವ ಸಮಿತಿದ ಗುರ್ಕಾರ್ಯರು ಭರತ್ ಕುಮಾರ್ ಗುರ್ಕಾರ್ಮಿಡ ನಡತಿನ ಇನಾಮು ಪಟ್ಟುನ ಲೇಸಡ್ ಬೇತೆ ಬೇತೆ ವಲಯದ ಬಿನ್ನಿರು ಪಾಲ್ದೆತ್ತೊಂಡೆರು. ದಿನ ವರ್ಗುಲಿನ ಆಯೋಗದ ನೆಲೆಟ್ಟು ಇಲ್ಲಡೆ ಸಮೀಕ್ಷೆಗೆ ಬನ್ನಗ ಬಂಟ ಸಮಾಜದಕ್ಕಲು ಸರಿಯಾಯಿನ ಮಾಹಿತಿ ಕೊರಡುನು ಬಂಟಿರ್ನ ಯಾನೆ ನಾಡವಿರನ ಮಾತೃ ಸಂಘದ ಗುರ್ಕಾರ್ಯರು ಅಜಿತ್ ಕುಮಾರ್ ರೈ ಮಾಲಾಡಿ ಭಿನ್ನಾಯ್ತೊಂದೆರು. ಕುಡ್ಲದ ಬಂಟಿರ್ನ ಯಾನೆ ನಾಡವಿರನ ಮಾತೃ ಸಂಘದ ಗುರ್ಕಾರ್ಯರು ಅಜಿತ್ ಕುಮಾರ್ ರೈ ಮಾಲಾಡಿ ಕುಡ್ಲಡು ಸುದ್ದಿ ಕುಟ್ಟಡು ಪಾತಿರ್ದು ಬಂಟಿರು ಬೇತೆಯತ್ತು ನಾಡವಿರು ಬೇತೆಯತ್ತು ಅಕ್ಕಲು ಒಂದೇ ಜಾತಿ ಸಮುದಾಯದಕ್ಕಲು ಪಿರವರಿ ದಿನ ವರ್ಗುಲಿನ ಆಯೋಗದ ನೆಲೆಟ್ಟು ಇಲ್ಲಡೆ ಸಮೀಕ್ಷೆಗೆ ಬರ್ಪನ ಪೊರ್ತುಡು ಬಂಟ ಸಮುದಾಯದಕ್ಕಲು ಲೆಕ್ಕದೆಪ್ಪುನಕ್ಲೆಗ್ ಸರಿಯಾಯಿನ ಮಾಹಿತಿ ಕೊರಡುಂದು ಭಿನ್ನಾಯ್ತೊಂಡಿರು. ಆಯೋಗದ ನೆಲೆಟ್ಟು ಸಮೀಕ್ಷೆಗೆ ಬರ್ಪನಕ್ಲೆನ ಮೊಬೈಲ್ ಆಪ್ ಉಡುಪುನ ಎನ್ಮನೆ ಕಾಲముడు ಧರ್ಮಾಂದುಪ್ಪುನ ಜಾಗೆಡು ಹಿಂದೊಂದು ಪಾಡ್ಲೆ ಓರ್ಮನೆ ಕಾಲముడు ಜಾತಿಂದುಪ್ಪುನ ಜಾಗೆಡು ಕೋಡ್ ಸಂಖ್ಯೆಗೆ 0228 ಬಂಟ್ ಪಂಡದ ಪಾಡ್ಲೆ ಎಂದು ಪಂಡಿರು. 11ನೇ ಕಾಲಮ್ ಉಪ್ಪುನ ಸಮಾನಾರ್ಥದ ಪುದರುಂದು ಉಪ್ಪುನ ಜಾಗೆಡು ಕೋಡ್ ನಂಬ್ರ A 10 ಆಜೆಟ್ ನಾಡವ ಪಂಡದ ಪಾಡುಂದು ಆರಕೇನುಂಡೆರು. ಬಂಟ ಸಮುದಾಯದ ಜನಸಂಖ್ಯೆಯೇ ತುಂಡೊಂದು ನಿಘಂಟದ ಮಾಹಿತಿ ಇಜ್ಜಿ ಕಾಂತರಾಜ್ ದುಂಬಾಳ್ತಿದ ಆಯೋಗ ಆಯ್ತಾ ವರದಿಡು ಬಂಟಿರ್ನ ಯಾನೆ ನಾಡವಿರನ ಜನಸಂಖ್ಯೆ 3,15,000 ಅಂದು ತೆರಿಪಾದಿತ್ತು. ಅಂಡ ಈ ಅಂಕಿಅಂಶ ಸರಿಯತ್ತು ಲೋಕದೋರ್ಮೆಪ್ಪುನ ಬಂಟಿರ್ನ ಯಾನೆ ನಾಡವಿರನ ಆರ್ಥಿಕ ಸಾಮಾಜಿಕ ಶೈಕ್ಷಣಿಕ ಬೊಕ್ಕ ಬಾಕಿ ವಿಷಯಲಿನ ಬಗೆಟ್ ಸಮೀಕ್ಷೆ ನಡಪಾದು ವಿಶ್ವ ಬಂಟಿರ್ನ ಮಾಹಿತಿ ಕೋಶ ತಯಾರು ಮಲ್ಪನ ಕಾರ್ಯ ನಡೆತೊಂದುಂಡು. ಈ ಮಾಹಿತಿ ಕೋಶ ಬಿದೈ ಬತ್ತಿ ಬೊಕ್ಕ ಬಂಟ ಸಮಾಜದ ಜನ ಏತು ಪನ್ಪುನ ವಿವರ ತಿಕ್ಕೆರೆ ಉಂಡು ಎಂದು ಅಜಿತ್ ಕುಮಾರ್ ರೈ ಮಾಲಾಡಿ ಪಂಡಿರು. ಸಂಘದ ಒತ್ತು ಗುರ್ಕಾರ್ಯರು ಕಾವು ಹೇಮನಾಥ ಶೆಟ್ಟಿ, ಪ್ರಧಾನ ಕಾರ್ಯಂತರು KM ಶೆಟ್ಟಿ, ಪಣವು ಗುರ್ಕಾರ್ಯರು ರಾಜಮೋಹನ್ ರೈ, ಜೊತೆ ಕಾರ್ಯಂತರು ಸಂಜೀವ ಶೆಟ್ಟಿ ಸುದ್ದಿ ಕೊಟ್ಟೊಡಿತ್ತರು. ನಾಡೋರ ಸಂಘ ಹಲವಾರು ವರ್ಷಗಳಿಂದ ನೋಡುತ್ತಿದ್ದೇವೆ. ಸಂಘ ಸ್ಥಾಪನೆಯಾಗಿ 118 ವರ್ಷ ಆಯಿತು. ಸ್ಥಾಪನೆ ಆಗುವಾಗಲೇ ಅದಕ್ಕೆ ಬಂಟರ ಯಾನೆ ನಾಡವರ ಸಂಘ ಅಂತಲೇ ಹೆಸರಿತ್ತು. ಆ ಕಾಲದಲ್ಲಿ ಯಾವುದೇ ರಿಸರ್ವೇಷನ್ ಅಥವಾ ಬಾಕಿ ಯಾವುದು ಅಂತ ವ್ಯವಸ್ಥೆಗಳು ಇರಲಿಲ್ಲ. ಬಂಟರು ಮತ್ತು ನಾಡವರು ಅನಾದಿ ಕಾಲದಿಂದ ಶತಮಾನಗಳಿಂದ ಒಂದೇ ಆದ್ದರಿಂದ ನಮ್ಮ ಸಂಘಕ್ಕೆ ಬಂಟರ ಯಾನೆ ನಾಡವರ ಮಾತೃ ಸಂಘ ಅಂತ ಹೆಸರಿಟ್ಟಿದ್ದರು.
ಬಂಟರ ನಮ್ಮ ಬ್ರಿಟಿಷರು ಬಂದ ನಂತರದ ಎಲ್ಲ ಡಾಕ್ಯುಮೆಂಟ್ ನೋಡಿದ್ರೆ ಹೆಚ್ಚಿನ ಡಾಕ್ಯುಮೆಂಟಲ್ಲಿ ಬಂಟ ನಾಡವರು ಅಂತಲೇ ಇದೆ. ಆದರೆ ನಂತರದ ದಿನಗಳಲ್ಲಿ ಸರಕಾರದ ಮೀಸಲಾತಿ ಇದನ್ನು ಮಾಡುವಾಗ ಬಂಟರ ಬೇರೆ ನಾಡವರು ಬೇರೆ ಅಂತ ಮಾಡಿದರು, ನಮ್ಮನ್ನು ವಿಭಜಿಸಿದರು. ಆನಂತರ ಅದನ್ನು ಸರಿಪಡಿಸಬೇಕೆಂದು ನಾವು ನೂರಾರು ಬಾರಿ ಸರಕಾರ ಆಯೋಗದ ಕೇಳಿ ಹೋಗಿದ್ದು. ಒಂದು 20 ವರ್ಷದಿಂದ ನಾನೇ ಎಲ್ಲ ಆಯೋಗಗಳ ವರದಿಯನ್ನು ಅಧ್ಯಯನ ಮಾಡಿ ಬಂಟರು ಮತ್ತು ನಾಡವರು ನಾವು ಒಂದೇ, ನಮ್ಮನ್ನು ಬೇರೆ ಬೇರೆ ಆಗಿ ನೋಡಬಾರದು, ನಿಮ್ಮ ಮೀಸಲಾತಿ ಪಟ್ಟಿಯಲ್ಲಿ ಬಂಟ ನಾಡವು ಅಂತ ಸೇರಿಸಬೇಕಂತ ಕೇಳಿಕೊಂಡು ಮನವಿಯನ್ನು ಸಲ್ಲಿಸಿದ್ದೇವೆ. ಆದರೂ ನಮ್ಮ ಮನವಿ ಈವರೆಗೆ ಸ್ವೀಕೃತವಾಗಿಲ್ಲ. ಇವತ್ತಿಗೂ ಮೊನ್ನೆ ಪ್ರಕಟವಾದ ಆಯೋಗದ ಪಟ್ಟಿಯಲ್ಲಿ ಬಂಟರು ಬೇರೆ ನಾಡವರು ಬೇರೆ ಅಂತ ಇದು ನಮ್ಮ ಮನಸ್ಸಿಗೆ ತುಂಬ ನೋವುಂಟು ಮಾಡಿದ್ದು. ಸೆಪ್ಟೆಂಬರ್ 22ಕ್ಕೆ ಈ ಸತ್ತಿದ ಮಾರ್ನಿಮಿ ಕುಡ್ಲ ದಸರಾ ಶುರುವಾಪುಂಡು. ಈ ದಿನಕ್ಲೇಡು ನಮ್ಮ ಕುಡ್ಲ ವಾಹಿನಿ ಟಿವಿ ತುಪ್ಪುನ ಪೊಂಜೋನಕ್ಲೆಗಾದ ವಿಶೇಷ ಪಂತ ಒಂದೇನದಿ ಒಂದುಂಡು. ಅವೇ ಅಂಚನ್ ಸಿಲ್ಕ್ಸ್ ಅರ್ಪಣೆ ಮಲ್ಪುನ ನಮ್ಮ ಕುಡ್ಲ ನವರಂಗ್ ಪಂತ ಅದುಂಡು. ಒಂದುವೇ ನಿರ್ನಾಲ ಆಜ ಪೋಪ್ನಾನಿ ಸೋಮವಾರ ಈ ಸತ್ತಿದ ಮಾರ್ನಿಮಿ ಶುರುವಾಪುಂಡು. ಬಾರಿ ಖುಷಿತ ಈ ದಿನಕ್ಲೇಡು ನಮ್ಮ ಕುಡ್ಲ ಟಿವಿ ಚಾನೆಲ್ ತೊಪ್ಪುನ ಪೊಂಜೋನಕ್ಲೆಗ್ ವಿಶೇಷ ಪಂತ ಒಂದೇನದಿ ಒಂದುಂಡು. ಅವೇ ಅಂಚನ್ ಸಿಲ್ಕ್ಸ್ ದಸರಾ ನವರಂಗ್ ಪಂತ ಕರಿನ ಆಜಿ ವರ್ಷಲಿಡ್ದು ಈ ಪಂತನು ನಡಪೊಂದು ಬೈತಂಡು. ಈ ಸರ್ತಿಲ ಸೆಪ್ಟೆಂಬರ್ 22 ಅಕ್ಟೋಬರ್ 1 ಮುಟ ಒಟ್ಟು 10 ದಿನ ಈ ಪಂತ ನಡಪುಂಡು. ಅಂಚನ್ ಸಿಲ್ಕ್ಸ್ ಅರ್ಪಣೆ ಮಲ್ಪುನ ನಮ್ಮ ಕುಡ್ಲ ನವರಂಗ್ ಪಂತಗಾದ ಪೊಂಜೋನಕ್ಲು ದಿನಕ್ಕೊಂಜಿ ಬಣ್ಣದ ಸೀರೆ ತುತ್ತುದು ಮಾತಿರ್ಲ ಒಟ್ಟು ಗುಂತುದು ಪಟದಿತ್ತದು ಸರಿಯೈನ ಪುರುಪುದೊಟ್ಟುಗು ವಾಟ್ಸಪ್ ನಮ್ಮ ಕುಡ್ಲ ಸಂಸ್ಥೆಗೆ ಕಡಪುಡೋಲಿ. ಸುರುತ ದಿನ ಸೆಪ್ಟೆಂಬರ್ 22ಕ್ಕೆ ಮಂಜಲ್ ಬಣ್ಣ, 23ಕ್ಕೆ ಪಚ್ಚೆ ಬಣ್ಣ, 24ಕ್ಕೆ ಬೊನ್ನೆ ವರ್ಣ, 25ಕ್ಕೆ ನೀಲಿ ಬಣ್ಣ, 26ಕ್ಕೆ ಬೊಲ್ದು ಬಣ್ಣ, 27ಕ್ಕೆ ಕೆಂಪು ಬಣ್ಣ, 28ಕ್ಕೆ ಮೈರು ಪಚ್ಚೆ ಬಣ್ಣ, 29ಕ್ಕೆ ಕೇಸರಿ ಬಣ್ಣ, 30ಕ್ಕೆ ಗುಲಾಬಿ ಬಣ್ಣ ಬೊಕ್ಕ ಅಕ್ಟೋಬರ್ 1ಕ್ಕೆ ನೇರೋಲು ಬಣ್ಣದ ಸೀರೆಡುಪ್ಪುನ ಫಟಕುಲಿನ ದೆತ್ತದ ಕಡಪುಡೋಡು. ಗಿಂದಿನ ಕೂಟದಕ್ಲೆಗ್ ಅಂಚನ್ ಸಿಲ್ಕ್ಸ್ ತಾನಿಲೆಟ್ ಎಡ್ಡೆ ಇನಾಮು ಸಂದುಂಡು. ಗ್ರೂಪ್ ಪಟ್ಟ ಕಡಪುಡಿಯರೆ ಒಪ್ಪುನ ಮೊಬೈಲ್ ನಂಬರ 94 ಎನ್ಮ 2 ಎನ್ಮ 9 ಆಜಿ 3009 ಆದುಂಡು. ಈ ವಾಟ್ಸಪ್ ನಂಬರ್ಗೆ ಕಡಪುಡೋಡು. ನಮ್ಮ ಕುಡ್ಲದ ಈ ವಿಶೇಷ ಪಂತಗೂ ದಕ್ಷಿಣ ಕನ್ನಡ ಜಿಲ್ಲೆದ ಪುದರ್ಪೊಯಿ ಜವಳಿ ಅಂಗಡಿ ಅಂಚನ್ ಸಿಲ್ಕ್ಸ್ ಜೊತೆ ಸೇರುಂಡು. ಅಂಚನ್ ಸಿಲ್ಕ್ಸ್ ಕಾಂಜೀವರಂ, ಪ್ಯೂರ್ ಸಿಲ್ಕ್ಸ್, ಆರ್ಟ್ ಸಿಲ್ಕ್ಸ್, ಸಾಫ್ಟ್ ಸಿಲ್ಕ್ಸ್ ಬೊಕ್ಕ ಮಾತಾ ರೀತಿದ ಫ್ಯಾನ್ಸಿ ಸೀರೆ, ಕಾಟನ್ ಸೀರೆ ಮ್ಯಾಚಿಂಗ್ ರವೆಕೆಲೆಗ್ ಬಾರಿ ಎಡ್ಡೆ ಅಜಪುದ ಸಂಸ್ಥೆ ಆದುಂಡು ಅಂಚನ್ ಸಿಲ್ಕ್ಸ್. ಮದಿಮೆಲೇಸಗ್ ಪೊಂಜೋಲೆಗ್ ಆಂಜೋಲೆಗ್ ಬೊಕ್ಕ ಜೋಕ್ಲೆಗ್ ಬೋಡಾಯಿನ ಶೂಟಿಂಗ್, ಶರ್ಟಿಂಗ್, ಶರ್ವಾಣಿ, ಬಾಬಾ ಸೂಟ್ಸ್ ಬೊಕ್ಕ ಹೊಸ ನಮೂನೆದ ಮಾತ ರೀತಿದ ಪೊಲ್ಲುದು ದೀತಿನ ಜವಳಿ ಬೊಕ್ಕ ಫ್ಯಾಷನ್ ಡ್ರೆಸ್, ಸಂಪ್ರದಾಯದ ದುತ್ತೈತೋ ಬೇತೆ ಬೇತೆ ಸೈಜ್ ದ ಫುಟ್ವೇರ್, ಫ್ಯಾನ್ಸಿ ಟಾಯ್ಸ್, ಗಿಫ್ಟ್ ವಸ್ತುಲು ಮಾತ ಒಂಜೆ ಕಡಿಟ್ಟು ತಿಕ್ಕೊಂಡು. ಅಂಚನ್ ಸಿಲ್ಕ್ಸ್ ನಮ್ಮ ಕುಡ್ಲ ನವರಂಗ್ ಪಂತುಡು ಪಾಲ್ದೆತೊನ್ಲೆ ಅಂಚನ್ ಸಿಲ್ಕ್ ಸಂಸ್ಥೆಗೊರ ಪೋಲೆ. ಪಿರವರಿದಿನ ವರ್ಗಲು ಪರಿಶಿಷ್ಟ ಜಾತಿ ಪಂಗಡ ಈ ಮಾತಾ ಜಾತಿಲೆಡೊಪ್ಪುನ ಅಸಮಾನತೆಲೆನು ಸರಿಮಲ್ಪುನ ದಿಟ್ಟಿಡು ಸರ್ಕಾರದ ಯೋಜನೆಲೆನು ಸರಿಯಾಯಿನ ಫಲದಿತ್ತೊನ್ನಕ್ಲೆಗ್ ಮುಟ್ಟಾಯರೆಗಾದ ಈ ಸಮೀಕ್ಷೆ ನಡಪಾವುದುಂಡು ಕಾಂಗ್ರೆಸ್ ಪಕ್ಷದ ನಾಯಕರು ಎಸಿ ವಿನಯ್ ರಾಜ್ ಪಂತಿರು. ಕಾಂಗ್ರೆಸ್ ಪಕ್ಷದ ನಾಯಕರು ಎಸಿ ವಿನಯ್ ರಾಜ್ ಕುಡ್ಲಡ್ ಸುದ್ದಿ ಕುಟ್ಟೋಡು ಪಾತಿರ್ದು ಕರ್ನಾಟಕ ರಾಜ್ಯ ಪಿರವರಿದಿನ ವರ್ಗುಲಿನ ಆಯೋಗದ ನಿಲೆಟ್ಟು ಸಾಮಾಜಿಕ ಆರ್ಥಿಕ ಬೊಕ್ಕ ಶಿಕ್ಷಣ ಸಮೀಕ್ಷೆ ಸೆಪ್ಟೆಂಬರ್ 22 ಶುರುವಾಯಿರುಂಡು. ಪಿರವರಿದಿನ ವರ್ಗುಲು ಪರಿಶಿಷ್ಟ ಜಾತಿ ಪಂಗಡ ಈ ಮಾತಾ ಜಾತಿಲೆಡುಪ್ಪುನ ಅಸಮಾನತೆಲೆನು ಸರಿಮಲ್ಪುನ ದಿಟ್ಟಿಡು ಸರ್ಕಾರದ ಯೋಜನೆಲೆನು ಸರಿಯಾಯಿನ ಫಲದೆತ್ತೊನ್ನಕ್ಲೆಗ್ ಮುಟ್ಟಾವನ ದಿಟ್ಟಿಡು ಈ ಸಮೀಕ್ಷೆ ನಡಪಾವುದುಂಡು ಪಂಡೆರು. ಆಂಡ ಬಿಜೆಪಿ ನಾಯಕರು ತಪ್ಪು ಸಂದೇಶಲೆನು ರಾಜ್ಯದ ಜನಕ್ಲೆಗ್ ಕೊರ್ದು ಜಾತಿ ಲೆಕ್ಕದಿಪ್ಪುನ ಪಂಡದು ತಪ್ಪು ವಿಚಾರ ಪರಡೊಂದುಲೆರು. ಸುಮಾರು 2.4 ಕೋಟಿ ಇಲ್ಲಲು 7 ಕೋಟಿ ಜನ ಉಲ್ಲೇರು ಪನ್ಪುನ ಅಂಕಿಅಂಶ ಈ ತುರ್ತುಗೆ ಆಯೋಗದ ಕೈತಲು ಉಂಡು ಪನ್ಪುನೇನು ಆಯೋಗದ ಕುಲು ತೆರಿಪಾರು.
ಕಾದಿರು ಅಂಚಾದ ಸಮೀಕ್ಷೆಗಾದ ಬರೋ ಕಲ್ಪನಕ್ಲಿನ ದೀತಂಡು ಇಲ್ಲೇನು ಗುರ್ತ ಮಲ್ಪಂದೆ ಸರ್ವೆ ಮಲ್ಪರೆ ಅಂಕಿ ಅಂಶಲೆಂದ ತನ್ನ ರೇಸಾದೇಜಿ ಇಲ್ಲಡೆ ಸ್ಟಿಕ್ಕರ್ ಅಂಟ ಅವನ ಕೆಲಸ ಮಲ್ತದಿರು ಅಂಡ ಅವೇ ಸಮೀಕ್ಷೆ ಆತ್ ಐಕೆ ದುಂಬತ್ತ ಈ ಕೆಲಸ ಮಲ್ತೊಂದುಂಡು ಅಂಡ ಬಿಜೆಪಿ ದಕ್ಕಲುಂದಿನ ಮಲ್ಲ ವಿಚಾರ ಮಲ್ತದು ತಪ್ಪು ಸಂದೇಶ ಪರಡೊಂದುಲ್ಲಿருந்து ಎಸಿ ವಿನಯ್ ರಾಜ್ ದೂರಿಯರು ಪ್ರಕಾಶ್ ಸಾಲಿಯಾನ್ ಅಪ್ಪಿ ಸುಹಾನ್ ಆಳ್ವಾ ನೀರಜ್ ಪಾಲ್ ವಿಕಾಸ್ ಶೆಟ್ಟಿ ನಮಿತಾ ಡಿ ರಾವ್ ಟಿ ಹೊನ್ನಯ್ಯ ಚಂದ್ರಕಲಾ ಜೋಗಿ ಸುದ್ದಿ ಕುಟ್ಟೋಡಿತ್ತರು. ಇದು ಹಿಂದುಳಿದ ವರ್ಗಗಳ ಆಯೋಗ ಕೊಡುವಂತದ್ದು, ಅದು ರಾಜಕೀಯ ಪಕ್ಷದ ಒಂದು ಸಂಸ್ಥೆ ಅಲ್ಲ, ಅದೊಂದು ಆಯೋಗ. ಅದಕ್ಕೆ ಕರ್ನಾಟಕ ರಾಜ್ಯದಲ್ಲಿ ಹಿಂದುಳಿದ ವರ್ಗಗಳ ಕಾನೂನಿದೆ. ಅದೇ ರೀತಿಯಲ್ಲಿ ನಮ್ಮ ಭಾರತದ ಸಂವಿಧಾನ, ಅದೇ ರೀತಿಯಲ್ಲಿ ಸುಪ್ರೀಂ ಕೋರ್ಟಿನ ಆದೇಶಗಳು ಅದನ್ನ ಸರ್ವೆ ಮಾಡುವಂತ ನಿಟ್ಟಿನಲ್ಲಿ ಇವತ್ತು ಅಧಿಕಾರವನ್ನ ಈ ಆಯೋಗಕ್ಕೆ ಕೊಟ್ಟಿರುವಂತದ್ದು. ಅದು ಸರ್ಕಾರ ಕೊಟ್ಟಿರುವಂತದ್ದಲ್ಲ, ಸರ್ಕಾರ ಮಾಡುವಂಥದ್ದು ಅಲ್ಲ, ಆಯೋಗ ಮಾಡುವಂಥದ್ದು. ಅದರಲ್ಲಿ ಪಕ್ಷ ರಾಜಕೀಯವನ್ನ ಇವರು ತರುವಂಥದ್ದು. ಎಲ್ಲೋ ಒಂದ್ ಕಡೆ ಇವರು ಹಿಂದುಳಿದ ವರ್ಗಗಳ ಪರವಾಗಿದ್ದಾರಾ ಅಲ್ಲ ವಿರುದ್ಧವಾಗಿದ್ದಾರಾ ಎನ್ನುವಂತ ಸಂಶಯ ಕೂಡ ನಮ್ಗೆ ಇವತ್ತು ಕಾಡ್ತಾ ಇದೆ. ಇದನ್ನ ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ನಿನ್ನೆ ವೇದವ್ಯಾಸ್ ಕಾಮತ್ ಮತ್ತು ಭರತ್ ಶೆಟ್ಟಿ ಅವರು ಇದರ ಬಗ್ಗೆ ಕೆಲವು ಹೇಳಿಕೆಗಳನ್ನ ಕೊಟ್ಟಿದ್ದಾರೆ. ಈ ಶಾಸಕ ದ್ವಯರು ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮತ್ತು ನಮ್ಮ ಬಿಜೆಪಿಯ ಅಧ್ಯಕ್ಷರು ದಕ್ಷಿಣ ಕನ್ನಡ ಜಿಲ್ಲೆದು ಅವರು ಸ್ಪಷ್ಟವಾಗಿ ಇವತ್ತು ಪತ್ರಿಕಾ ಹೇಳಿಕೆಗಳ ಮುಖಾಂತರ ಇವತ್ತು ನಮ್ಮ ಜಿಲ್ಲೆಯ ಜನರಿಗೆ ಒಂದು ಸಂದೇಶವನ್ನ ಕೊಡಬೇಕು. ಹಿಂದುಳಿದ ವರ್ಗಗಳ ಪರವಾಗಿ ಬಿಜೆಪಿ ಪಕ್ಷ ಮತ್ತು ಶಾಸಕರು ಇದ್ದಾರಾ, ಅದಕ್ಕೆ ವಿರೋಧವಾಗಿ ಇದ್ದಾರಾ ಎನ್ನುವಂಥದ್ದು ಸ್ಪಷ್ಟ ಸಂದೇಶವನ್ನ ಅವರು ಇವತ್ತು ಕೊಡಬೇಕು. ಸರ್ಕಾರ ಯಾವುದೇ ಒಂದು ಆಯೋಗ ಯಾವುದೇ ಒಂದು ಇಂತಹ ಕ್ರಮಗಳನ್ನ ವಹಿಸುವಂಥದ್ದು ಜನರ ಏಳಿಗೆಗಾಗಿ ಮಾಡುವಂತ ಕೆಲಸ. ನಿಮ್ಮ ಸಲಹೆ ಸೂಚನೆಗಳಿದ್ರೆ ಕೊಡಿ, ಅಲ್ಲದೆ ಅದರಲ್ಲಿ ತಪ್ಪು ಕಂಡು ಹುಡುಕುವಂತ ಕೆಲಸ, ಜನರನ್ನ ಗೊಂದಲಕ್ಕೆ ಹಾಕುವಂತ ಕೆಲಸ ಮಾಡಬೇಡಿ. ಈ ಸ್ಟಿಕ್ಕರ್ ಅಂಟಿಸುವಂತ ಕೆಲಸದಲ್ಲಿ ಏನೋ ಅವರು ಗೊಂದಲ ಇದೆ, ಸ್ಟಿಕ್ಕರ್ ಅಂಟಿಸುವಂತವರಿಗೆ ಗೊತ್ತಿಲ್ಲ, ಮೆಸ್ಕಾಂ ಏನು ಬಿಲ್ ಕಲೆಕ್ಟರ್ಸ್ ಇದ್ದಾರೆ ಅವರಿಗೆ ಗೊತ್ತಿಲ್ಲ, ಏನು ವಿಚಾರ ಅಂತ ಅವರಿಗೆ ತಿಳಿದಿಲ್ಲ. ಯಾಕೆ ಈ ರೀತಿಯ ಸುಳ್ಳು ಸಂದೇಶವನ್ನ ನೀವು ಕೊಡ್ತಾ ಇದ್ದೀರಿ ಜನರಿಗೆ? ಕರಾವಳಿಡು ಕಲಾವಿದರಿಗೂ ಕೆಲವು ನಿಯಮಲೆಡ್ದು ಬಾರಿ ಉಪದ್ರ ಆವೊಂದುಂಡು ಆಯ್ನಾತ್ ಬೇಗ ಮಾತ ಸಮಸ್ಯೆಲು ಪರಿಹಾರ ಆವಡಂದು ಸೂ ಫ್ರಮ್ ಸೋ ಪುದರ್ ಪೋಯಿ ಪುಷ್ಪರಾಜ್ ಬೋಳಾರ ಪಂತಿರ್ ಕುಡ್ಲಡು ಕರಾವಳಿ ಸಂಗೀತ ಕಲಾವಿದರ್ನ 18ನೇ ವರ್ಷದ ಕಾರ್ಯಕ್ರಮಟು ಆರ್ಪಾತಿರಿಯರು. ಕರಾವಳಿ ಸಂಗೀತ ಕಲಾವಿದರನ ಒಕ್ಕೂಟ ದಕ್ಷಿಣ ಕನ್ನಡ ಬೊಕ್ಕ ಒಡಿಪು ಜಿಲ್ಲೆದ 18ನೇ ವರ್ಷದ ಲೇಸು ಸ್ವರ ಕುಡ್ಲ ಗ್ರ್ಯಾಂಡ್ ಫಿನಾಲೆ ಬೊಕ್ಕ ಪ್ರಶಸ್ತಿ ಕೊರ್ಪುನ ಕಾರ್ಯಕ್ರಮ ಕುಡ್ಲದ ಕುದ್ಮಲ್ ರಂಗರಾವ್ ಪುರಭವನೋಡು ನಡೆತಂಡು. ಉದ್ಯಮಿ ಶಶಿಧರ್ ಶೆಟ್ಟಿ ಬರುಡ ಕಾರ್ಯಕ್ರಮ ಉದಿಪನ ಮಲ್ತದ ಪಾತಿರ್ದು ಕರಾವಳಿ ಸಂಗೀತ ಕಲಾವಿದರನ ಒಕ್ಕೂಟ ಮಾದರಿ ಸಂಸ್ಥೆ ಆದ ಬುಳೆ ಒಂದುಂಡು ಎಂದು ಪಂಡೇರು. ಕಲಾವಿದರ ಒಕ್ಕೂಟ ಅಂತ ನಾನು ಎಲ್ಲ ಯಕ್ಷಗಾನ ಇರಲಿ ಅಲ್ಲ ಇನ್ನಿತರ ನಾಟಕ ಕಲಾವಿದರು ಎಲ್ಲ ಕಲಾವಿದರ ಜೊತೆಗೆ ನಾನು ಸೇರಿಕೊಂಡವನು. ಇದೊಂದು ವಿಶೇಷ ಕಾರ್ಯಕ್ರಮ ಅಂದರೆ ಸಂಗೀತ ಕಲಾವಿದರು ಇವತ್ತು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಸಮಾಜಮುಖಿ ಕಾರ್ಯಕ್ರಮ ಮಾಡಿದ್ರು ಅಂತೇಳಿ ವರದಿಯಲ್ಲಿ ಕೇಳಿದ್ದೇನೆ. ಅದರಲ್ಲಿ ಕೂಡ ಅಶಕ್ತರಿಗೆ ಹಾಗೂ ಒಂದು ವಿಶೇಷ ಮಕ್ಕಳ ಶಾಲೆಗೆ ಈ ಸಂಸ್ಥೆ ತನ್ನ ಸಹಾಯ ಹಸ್ತ ನೀಡೋದು ಭಾಳ ನನಗೆ ಸಂತೋಷವನ್ನು ತಂದಿದೆ. ನಾನು ಹೆಚ್ಚು ಮಾತಾಡಲಿಕ್ಕೆ ನಾನು ಕಲಾವಿದ ಅಲ್ಲ, ಆದರೆ ನಮಗೆ ಅವರ ಬಗ್ಗೆ ಕಳಕಳಿ ಇದೆ. ನಾನು ತಮ್ಮೆಲ್ಲರ ಜೊತೆಗೆ ಮುಂದೆ ಕೂಡ ಇರ್ತೇನೆ ಅಂತ ಹೇಳ್ತೇನೆ. ನನ್ನ ಕೈಯಾದಂಥ ಸಹಾಯವನ್ನು ಈ ಸಂಸ್ಥೆಗೆ ನೀಡ್ತೇನೆ. ದಾಯ್ಜೆ ವರ್ಲ್ಡ್ ಆಡಳಿತ ನಿರ್ದೇಶಕರು ವಾಲ್ಟರ್ ನಂದಳಿಕೆ ಪಾತಿರ್ದು ಕಲಾವಿದರಾದ ಜನಕ್ಲಿನ ಮನಸ್ಸು ಉಲ್ಲಾಸ ಕೊರ್ಪುನವು ಆತು ಸುಲಭಾತ್ ತುಳುನಾಡು ಕಲಾವಿದರಿಗೆ ಬೆಲೆ ಕಟ್ಟು ನೀಡಿದು ಬೆಲೆ ಕೊರ್ಪುನಕ್ಲುಲ್ಲಿருந்து ಪಂಡೆರು. ಕಲಾವಿದರ ಕೆಲಸ ಅಷ್ಟು ಸುಲಭ ಅಲ್ಲ. ಒಂದು 100 ಚಿತ್ರ ಮಾಡಿದರೆ ಅದು ಹಿಟ್ ಆಗುವುದು 1-2. ಇವತ್ತು ಪಿಕ್ಚರ್ ಹಿಟ್ ಆಗಿದೆ, ಅದು 100ರಲ್ಲಿ 1-2 ಹಿಟ್ ಆಗುವುದು. 100 ಇವತ್ತಿನ ಕಾಲದಲ್ಲಿ 200ರಲ್ಲಿ 1-2 ಅಂತ ಹೇಳ್ಬೋದು. ಅಂದರೆ ಜನರಿಗೆ ಮನೋರಂಜನೆ ನೀಡುವುದು ಅಷ್ಟು ಸುಲಭ ಅಲ್ಲ. ಜನರು ಅಷ್ಟು ಸುಲಭವಾಗಿ ಎಕ್ಸೆಪ್ಟ್ ಕೂಡ ಮಾಡುವುದಿಲ್ಲ. ಮತ್ತೆ ಸಂಗೀತದ ಮುಖಾಂತರ ಇರಲಿ, ನಾಟಕ ಅಭಿನಯದ ಮುಖಾಂತರ ಇರಲಿ, ಅದು ಖುಷಿ ಮಾಡುವ ಉದ್ದೇಶ ಎಲ್ಲರದ್ದು ಇರ್ತದೆ. ನಮ್ಮ ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ ಏನಿದೆ, ಕೋಟಿ ಅಲ್ಲ ಬಿಲಿಯನ್ಸ್ ಆಫ್ ಡಾಲರ್ಸ್, ಬಿಲಿಯನ್ಸ್ ಆಫ್ ರುಪೀಸ್ ಜನರಿಗೆ ಖುಷಿ ಮಾಡಲು ಸ್ಪೆಂಡ್ ಮಾಡ್ತಾ ಇದೆ. ನಮ್ಮನ್ನು ಖುಷಿ ಮಾಡಲಿಕ್ಕೆ ಜನರು ಒಂದು ಖುಷಿಯಲ್ಲಿರ್ಬೇಕಂತ ಇಷ್ಟೆಲ್ಲ ಕೋಟಿಗಟ್ಟಲೆ ಖರ್ಚು ಮಾಡಿ, ನೀವು ಬೇಕಾದರೆ ಯಾರ ಹತ್ರ ಬೇಕಾದರೆ ಕೇಳಿ,
ಡಾಕ್ಟರ್ ಇವತ್ತು ಹೈಯೆಸ್ಟ್ ಪ್ರಿಸ್ಕ್ರೈಬ್ ಮಾಡುವ ಮೆಡಿಸಿನ್ ಮಾತ್ರ ಆಂಟಿ ಡೆಪ್ರೆಸೆಂಟ್, ಅಂದರೆ ಡಿಪ್ರೆಷನ್ ಮೆಡಿಸಿನ್. ಇಷ್ಟು ಕೋಟಿಗಟ್ಟಲೆ ಖರ್ಚು ಮಾಡಿ ಕೂಡ ಜನರು ಯಾಕೆ ಡಿಪ್ರೆಷನ್ ಅಲ್ಲಿ ಇರ್ತಾರೆ? ಇದೊಂದು ದೊಡ್ಡ ಪ್ರಶ್ನೆ. ಸೂಫ್ರಂಸೋ ಸಿನಿಮಾದ ಪುದರ್ ಪೋಯಿನಟ್ಟೆ ಪುಷ್ಪರಾಜ್ ಬೋಳಾರ ಪಾತಿರ್ದು ಕರಾವಳಿಡ್ ಕಲಾವಿದರಿಗೆ ಕೆಲವು ನಿಯಮಲಿಡ್ದು ಬಾರಿ ಉಪದ್ರ ಒಂದುಂಡು. ಆಯ್ನತ್ತು ಬೇಗ ಮಾತ ಸಮಸ್ಯೆಲು ಪರಿಹಾರ ಆದ್ ಮಾತ್ರೆಗಳ ದಿಂಜ ಕಾರ್ಯಕ್ರಮ ತಿಕ್ಕುನಂಚ ಆವಡಂದು ಎಡ್ಡೆಪ್ಪು ಬಯಕೀರು. ಯಾನ್ ರಾಕೇಶ್ ದಿಲ್ಸೆ ಅಂಚನೆ ಸೋಮನಾಥ್ ಮಂಗಲ್ಪಾಡಿ ಎಂಕ್ಲೊಂದು ಇಲ್ಲಿಂದ ತಂಡಗಟ್ಟೊಂದು ಆರ್ಕೆಸ್ಟ್ರಾ ಇಂಚಿಂಚ ಭಕ್ತಿಗೀತೆ ಮದ್ಮೆದವಲು ಪೂರ ಆರ್ಕೆಸ್ಟ್ರಾ ಮಲ್ತೊಂತಿನಕ್ಲು ಏನ ಮನಸ್ಸು ಏನು ರವೀಂದ್ರ ಬಾಬು ಸರ್ನ ಪೂರ ತೂದು ಒಂಚೂರು ಸಂಗೀತೋಡು ಒಂಚೂರು ಮಲ್ಲ ಮಟ್ಟದ ಪುದಾರ್ ಮಲ್ಪಡು ಬಂದು ಬರ್ತೀನಿ ಸಂಗೀತಗೂ ಇಂಚನೆ ಮಲ್ತೊಂದು ಪುನಃ ಆಮೇಟಿ ಮೇಟು ಪೂರ ಒಂಚೂರು ಎಡ್ಡೆಡ್ಡೆ ಸಂಗೀತದಕ್ಲು ಪೂರ ಬರ್ರ ಶುರು ಮಾಡ್ತೀರಿ. ನಾನು ನೆಟ್ಟು ಅಂತ ನಾ ಒಂದು ದಾಂಡಿಂಕ್ ನೆಟ್ಟದಲ್ಲ ನೆಟ್ರ ಒಂದು ಬಂಡೆ ಅನ್ಮೆಲ್ಲ ಪೋಸ್ಟು ಚೇಂಜ್ ಮಲ್ತೆ ನಟನೆ ದಂಚುತ್ತೆ. ಇಂಕೆ ವಿಜಯಣ್ಣ ನಕಲ ನಾಟಕ ಕಾಪಿಕಾಡ್ ಸರ್ ನಕಲ ನಾಟಕ ಬರೋ ತೂದು ಒಂಚೂರು ನಟನೆ ದಂಚಿ ಬರ್ಕ ಉಳು ಎಡ್ಡೆ ಉಂಡು ಪನ್ಪುನ ಒಂಚೂರು ಎಂಕ್ ಈ ಕಾಮಿಡಿ ಸೆನ್ಸ್ ಒಂಚೂರು ಇತ್ತೀನಿ ಎಂಕ್ ಅಂಚಾದು ಐಟಂತ ಸುಲಭ ಅಂಟೆಂಕ್ ಅಂಚಾದು ನಟನೆಗೆ ಬರ್ತೀನಿ ಅಂಚಾದು ಎಂಕ್ಲ ಒಂಚೂರು ಸಂಗೀತಗಳು ಒಂಚೂರು ಕೈತಲ್ದ ಸಂಬಂಧ. ಮಹಮ್ಮದ್ ಇಕ್ಬಾಲ್ ಕಾಟಿಪಳ್ಳ, ಯಶವಂತ್ ಎಂಜಿ ಗಹನ್ ಇಂಚ ಬೇತೆ ಬೇತೆ ಕ್ಷೇತ್ರದ ಸಾಧಕರಿಗೆ ಪ್ರಶಸ್ತಿ ತಮ್ಮರದ ಮರ್ಯಾದೆ ಮಲ್ತಿರು. ಶ್ರೀನಿವಾಸ ಭಾಗವತರಿಗೆ ಕೊರೋನ ಮರಣೋತ್ತರ ಪ್ರಶಸ್ತಿನ ರಾಜೇಶ್ ಭಾಗವತರಿಗೆ ಕೊರಿಯರು. ಲಯನ್ಸ್ ಇಂಟರ್ನ್ಯಾಷನಲ್ ಜಿಲ್ಲೆ 317 ತನ್ನೆಲಿಟ್ಟು ಸಿಂಹವಾಹಿನಿ ಲಯನ್ಸ್ ಜಿಲ್ಲಾ ಸಾಂಸ್ಕೃತಿಕ ಪಂಥ ಸೆಪ್ಟೆಂಬರ್ 21 ಕೈತಾರ ಕಾಂಡೆ ಎನ್ಮರೇಕ್ ಕುಡ್ಲದ ಕುದ್ಮಲ್ ರಂಗರಾವ್ಪುರ ಭವನಡು ನಡಪೆರೆ ಉಂಡು ರಾಜೇಶ್ ಶೆಟ್ಟಿ ಶಬರಿ ಪಂತಿರು. ಲಯನ್ಸ್ ಇಂಟರ್ನ್ಯಾಷನಲ್ ಜಿಲ್ಲೆ 317 ಡೀತ ರಾಜೇಶ್ ಶೆಟ್ಟಿ ಶಬರಿ ಕುಡ್ಲಾಡು ಸುದ್ದಿ ಕುಟ್ಟೋಡು ಪಾತಿರ್ದು ಲಯನ್ಸ್ ಇಂಟರ್ನ್ಯಾಷನಲ್ ಜಿಲ್ಲೆ 317 ಡೀತ ನಿಲೆಟ್ ಸೆಪ್ಟೆಂಬರ್ 21 ಕೈತಾರ ಕಾಂಡೆ ಎನ್ಮರೆಡ್ದು ಕುಡ್ಲದ ಕುದ್ಮಲ್ ರಂಗರಾವ್ಪುರ ಭವನಡು ಸಿಂಹವಾಹಿನಿ ಲಯನ್ಸ್ ಜಿಲ್ಲಾ ಸಾಂಸ್ಕೃತಿಕ ಪಂಥ ಅಟ್ಟಣೆ ಮಲ್ತದುಂಡು 25 ಕೂಟದ ಕುಲು ಪಾಲ್ದೆತ್ತೊಂಡ್ವೇರು. ಪ್ರತಿಯೊಂದು ಕೂಟಗೂ 20 ನಿಮಿಷ ಪೊರ್ತು ಕೊರ್ತುಂಡು ಗೆಂದಿನಕ್ಲಿಗೂ ಮರ್ಯಾದಿ ಪಣವದ ಒಟ್ಟುಗೂ ಪ್ರಶಸ್ತಿ ಪತ್ರ ಕೊರ್ಪುಂಡು ಪಂಡೇರು. ಪುದರ ಪೋಯಿ ಸಿನಿಮಾ ಪದ ಪನ್ಪುನಾರ್ ಬಿಕೆ ಸುಮಿತ್ರಾ ಬಿನ್ನೆರಾದ ಬರ್ಪೇರು. ಲಯನ್ಸ್ ಜಿಲ್ಲೆ 317 ಡಿ ಜಿಲ್ಲಾ ಗವರ್ನರ್ ಕುಡ್ಪಿ ಅರವಿಂದ ಶೆಣಾಯಿ ಲೇಸು ಉದೀಪನ ಮಲ್ಪೇರೆಂದು ರಾಜೇಶ್ ಶೆಟ್ಟಿ ಶಬರಿ ಪಂತೇರು. ಲಯನ್ಸ್ ಒತ್ತು ಜಿಲ್ಲಾ ಗವರ್ನರ್ ಗೋವರ್ಧನ ಶೆಟ್ಟಿ, ಜ್ಯೋತಿ ಶಿತರಾಜ್ ಶೆಟ್ಟಿ, ಉಮೇಶ್ ಅಧಿಕಾರಿ, ಹರೀಶ್ ಉಜ್ಜೋಡಿ ಸುದ್ದಿ ಕೊಟ್ಟೋಡಿತ್ತೇರು. ಸುಮಾರು ವರ್ಷಗಳಿಂದ ಇದು ಲಯನ್ಸ್ ಇಂಟರ್ನ್ಯಾಷನಲ್ಲಿ ಸಾಂಸ್ಕೃತಿಕ ಸ್ಪರ್ಧೆ ನಡೆಯುತ್ತಾ ಇದೆ. ಈ ಬಾರಿ ಸ್ವಲ್ಪ ಡಿಫರೆಂಟ್ ಆಗಿ ಈ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೇವೆ. ಲಯನ್ಸ್ ಮತ್ತು ಲಿಯೋ ಒಟ್ಟಿಗೆ ಸೇರಿ ಮಾಡುವಂಥ ಈ ಕಾರ್ಯಕ್ರಮದಲ್ಲಿ ಈ ಬಾರಿ ಸಾಧಾರಣ ಒಂದು 5 ವರ್ಷಕ್ಕೆ 2020-25 ಚಾಂಪಿಯನ್ ಆದಂಥ ತಂಡವನ್ನು ಚಕ್ರವರ್ತಿ ಎಂಬ ತಂಡವಾಗಿ, ಬಾಕಿ ಉಳಿದ ಎಲ್ಲ ಲಯನ್ಸ್ ತಂಡಗಳನ್ನು ಸಾರ್ವಭೌಮ ತಂಡವಾಗಿ 2 ವಿಭಾಗಗಳಲ್ಲಿ ಈ ಬಾರಿ ಸ್ಪರ್ಧೆ ನಡೀತಾ ಇದೆ. ಇದು 21ನೇ ತಾರೀಕು ಬೆಳಿಗ್ಗೆ ಮಂಗಳೂರು ಪುರಭವನದಲ್ಲಿ ಈ ಕಾರ್ಯಕ್ರಮ ಪ್ರಾರಂಭವಾಗ್ತದೆ. 8:30-9 ಗಂಟೆಗೆ ಈ ಕಾರ್ಯಕ್ರಮವನ್ನು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಕಟೀಲು ಇದರ ಆನುವಂಶಿಕ ಪ್ರಧಾನ ಅರ್ಚಕರಾದ ವೇದಮೂರ್ತಿ ಹರಿನಾರಾಯಣ ಅಸ್ರಣ್ಣರವರು ಈ ಕಾರ್ಯಕ್ರಮವನ್ನು ದೀಪ ಬೆಳಗಿಸಲಿಕ್ಕಿದ್ದಾರೆ. ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾನ್ಯ 317 ಡಿ ಇದರ ಜಿಲ್ಲಾ ರಾಜ್ಯಪಾಲರಾದ ಉಡುಪಿ ಅರವಿಂದ ಶೆಣೈ ಅವರು ಮಾಡಲಿದ್ದಾರೆ. ಬಂಟ್ವಾಳ ತಾಲೂಕು ಪ್ರಾಥಮಿಕ ಕೃಷಿ ಬೊಕ್ಕ ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ನು 2025 ಮೇ 27 ಮುಟ್ಟ ಲಾಭದಂಚಿಕೊನದು ಗೆಲ್ಮೆ ಪಡೆದಿತ್ತ ಆಂಡ ರಾಜುಡಾಯಿನ ರಾಜಕೀಯ ಅಡಿಮೇಲಿಡಿದು ಬೊಕ್ಕ ರಾಜಕೀಯ ಒತ್ತಡಗು ಬಗ್ಗದು ದಕ್ಷಿಣ ಕನ್ನಡ ಜಿಲ್ಲಾ ಸಹಕಾರಿ ನಿಬಂಧಕರು ಎಂಕ್ಲನ ಆಡಳಿತ ಮಂಡಳಿನ ಸಂದಂದಿನಂಚ ಮಲ್ತದಿರಂದು ಗುರ್ಕಾರ್ಯರು ಅರುಣ್ ರೋಷನ್ ಡಿಸೋಜಾ ಪಂತಿರು. ಬಂಟ್ವಾಳ ತಾಲೂಕು ಪ್ರಾಥಮಿಕ ಸಹಕಾರಿ ಕೃಷಿ ಬೊಕ್ಕ ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್ದ ಗುರ್ಕಾರ್ಯರು ಅರುಣ್ ರೋಷನ್ ಡಿಸೋಜಾ ಸುದ್ದಿ ಕುಟ್ಟೋಡು ಪಾತಿರ್ದು ಬ್ಯಾಂಕ್ನು 2025 ಮೇ 27 ಮುಟ್ಟ ಲಾಭದಂಚಿ ಕೊನುಪು ನವಲು ಗೆಲ್ಮೆ ಪಡೆತಂಡು ಅಂಡ ರಾಜೋಡಾಯಿನ ರಾಜಕೀಯ ಅಡಿಮೇಲಿಡ್ದು ಬೊಕ್ಕ ರಾಜಕೀಯ ಒತ್ತಡಗು ಬಗ್ಗದು ದಕ್ಷಿಣ ಕನ್ನಡ ಜಿಲ್ಲಾ ಸಹಕಾರಿ ನಿಬಂಧಕರು ಎಂಕ್ಲಿನ ಆಡಳಿತ ಮಂಡಳಿನ ಸಂದಂದಿನಂಚ ಮಲ್ತದಿರಂದು ಪಂಡೇರು.
ಜಿಲ್ಲಾ ಸಹಕಾರಿ ನಿಬಂಧಕರನ ಈ ಆದೇಶನು ಮೈಸೂರು ಪ್ರಾಂತ್ಯದ ಜಂಟಿ ನಿಬಂಧಕರಡ ಪ್ರಶ್ನೆ ಮಲ್ತದಿದ್ದದ ಈ ಮೇಲ್ ಭಿನ್ನಯೋ ತನಿಖೆಗೆ ಬಾಕಿ ಉಪ್ಪುನಗನೆ ರಾಜ್ಯ ಹೈಕೋರ್ಟ್ ಸಂದಾದಿನ ರಿಟ್ ಪಿಟಿಷನ್ಗೆ ಪಿದಡ್ಪಾಯಿನ ಆದೇಶದಂಚ 10 ಸದಸ್ಯರಾಯಿನ ಅರುಣ್ ರೋಷನ್ ಡಿಸೋಜಾ, ಸಂಜೀವ ಪೂಜಾರಿ, ಚಂದ್ರಶೇಖರ ಬಂಗೇರ, ರಾಜೇಶ್ ಬಿ, ಚಂದ್ರಹಾಸ ಕರ್ಕೇರ, ಸುಂದರ ಪೂಜಾರಿ, ಲಿಂಗಪ್ಪ ಪೂಜಾರಿ, ವಿಜಯಾನಂದ, ಲೋಲಾಕ್ಷಿ ಶೆಟ್ಟಿ ಬೊಕ್ಕ ಲತಾ ಮೊಕ್ಲೆನ ಅನರ್ಹತೆನ ಅಮಾನತು ಮಲ್ತದ ವಿಚಾರಣೆ ನಡಪಾಯರೆ ಜಂಟಿ ಸಹಕಾರಿ ನಿಬಂಧಕರಿಗೆ ನಿರ್ದೇಶನ ಕೊರ್ತುನೊಂದು ಆರ್ಪಂಡಿರು. 2013 ಮೇಡ್ದ ನಷ್ಟೊಡಿತ್ತಿನ ಸಂಸ್ಥೆನು ಬಿಜೆಪಿ ಬೆರಿಸಾಯದ ಎಂಕ್ಲೆನ ಆಡಳಿತ ಬತ್ತಿ ಬೊಕ್ಕ ಮಾತಾ ಸದಸ್ಯರ್ನ ರೈತ ಬಂಧುಲೇನ ಸಾಕಾರುಡು ಲಾಭದಂಚಿ ಕೊನೆಯರೆ ಗೆಲ್ಮೆ ಪಡೆತನಂದು ಅರುಣ್ ಡಿಸೋಜಾ ಪಂಡಿರು. ಒತ್ತುಗುರ್ಕಾರ್ಯರು ಚಂದ್ರಶೇಖರ ಬಂಗೇರ, ನಿರ್ದೇಶಕರಾಯನ ಲಿಂಗಪ್ಪ ಪೂಜಾರಿ, ಸುಂದರ ಪೂಜಾರಿ, ವಿಜಯಾನಂದ, ಲೋಲಾಕ್ಷಿ ಶೆಟ್ಟಿ ಬೊಕ್ಕ ಲತಾ ಸುದ್ದಿ ಕೊಟ್ಟುಡಿತ್ತರು. ನಮ್ಮ ಆಡಳಿತ ಮಂಡಳಿಯು ಅನರ್ಹಗೊಳಿಸಲು ಒಂದೇ ಒಂದು ಕಾರಣ ಏನೆಂದರೆ ನಾವು 6 ಮಂದಿ ತಾತ್ಕಾಲಿಕ ನೌಕರರನ್ನು ನಾವು ನಮ್ಮ ಬ್ಯಾಂಕಿಗೆ ತೆಗೆದುಕೊಂಡ ಬಗ್ಗೆ ಮಾಜಿ ಅಧ್ಯಕ್ಷರಾದ ಸುದರ್ಶನ್ ಜೈನ್ರವರು ನೀಡಿದ ಒಂದು ಕಂಪ್ಲೇಂಟ್ ಮೇಲೆ ಜಿಲ್ಲಾ ಸಹಕಾರಿ ರಿಜಿಸ್ಟ್ರಾರ್ ಅವರು ತನಿಖೆ ನಡೆಸಿ ರಾಜಕೀಯ ಒತ್ತಡದಿಂದ ನಮ್ಮ ಒಂದು ಆಡಳಿತ ಮಂಡಳಿಯನ್ನು ಅನರ್ಹಗೊಳಿಸಿರುತ್ತಾರೆ. ಬಹುಶಃ ನಾವು ತಾತ್ಕಾಲಿಕ ನೌಕರರು ತಗೊಂಡು 2-3 ವರ್ಷಗಳಾಗಿದ್ದವು. ಆ ಸಂದರ್ಭದಲ್ಲಿ ಸುದರ್ಶನ್ ಜೈನ್ ಕೂಡ ಆಡಳಿತ ಮಂಡಳಿಯ ಒಂದು ಭಾಗವಾಗಿದ್ದರು. ಅದೇ ರೀತಿ ಅವರ ಪಕ್ಷದ ಬೇರೆ ಸದಸ್ಯರು ಕೂಡ ಭಾಗವಾಗಿದ್ದು ಅವರೆಲ್ಲರ ಸಮ್ಮತಿಯಿಂದಲೇ ನಾವು ಆ ಮಕ್ಕಳನ್ನು ನಾವು ನೌಕರಾಗಿ ತೆಗೆದುಕೊಂಡಿದ್ದೆವು. ನಂತರ ಏನಾಯಿತು ಅಂದರೆ ಅವರು ಸುಸ್ತಿದಾರರಾಗಿದ್ದ ಕಾರಣ ಅವರ ಮೇಲೆ ನಾವು ಕ್ರಮಗಳನ್ನು ತೆಗೆದುಕೊಂಡು ಅವರು ಸುಸ್ತಿದಾರರಾಗಿ ವಜಾಗೊಂಡರು, ಆಡಳಿತ ಮಂಡಳಿಯಿಂದ ವಜಾಗೊಂಡರು. ಆ ದ್ವೇಷದಿಂದ ನಮ್ಮ ಆಡಳಿತ ಮಂಡಳಿಯ ಮೇಲೆ ವಿನಾಕಾರಣ ಕೆಲವೊಂದು ಆಡಳಿತಾತ್ಮಕ ನ್ಯೂನತೆಗಳ ಮೇಲೆ ನಮ್ಮ ಮೇಲೆ ದೂರುಗಳನ್ನು ನೀಡಿ ಈಗ ಪ್ರಸ್ತುತ ಇರುವ ರಾಜಕೀಯ ವ್ಯವಸ್ಥೆಯಲ್ಲಿ ಅದನ್ನು ಬಳಸಿಕೊಂಡು ನಮ್ಮ ಒಂದು ಆಡಳಿತ ಮಂಡಳಿಯನ್ನು ವಜಾಗೊಳಿಸಿರುತ್ತಾರೆ. ನಮ್ಮ ಆಡಳಿತ ಮಂಡಳಿ ವಜಾಗೊಳಿಸಿದ ಕಾರಣಗಳು ಮತ್ತು ನಾನು ಈಗಾಗಲೇ ತಿಳಿಸಿರುವಂತೆ ಕಾವಲುಬಡವರು ವ್ಯವಸಾಯ ಸೇವಾ ಸಂಘದ 64 ಎನ್ಕ್ವೈರಿ ರಿಪೋರ್ಟ್ಗಳನ್ನು ನೋಡಿದರೆ ಅಲ್ಲಿ ಕ್ಲಿಯರ್ ಆಗಿ ಅಕ್ರಮ ವ್ಯವಹಾರಗಳು ನಡೆದಿವೆ. ಸುಮಾರು 7 ಕೋಟಿಯಷ್ಟು ನಷ್ಟ ಉಂಟಾಗಿದೆ. ಆಡಳಿತ ಮಂಡಳಿ ಸದಸ್ಯರೇ ಭಾಗಿಯಾಗಿದ್ದಾರೆ. ಅವರ ಮೇಲೆ 29C ಮತ್ತು 30(1) ಆಡಳಿತ ಮಂಡಳಿ ವಜಾಗೊಳಿಸಬೇಕು, ನಿರ್ದಾಕ್ಷಿಣ್ಯವಾಗಿ ವಜಾಗೊಳಿಸಬೇಕೆಂದು 64ನೇ ವಿಚಾರಣಾ ಅಧಿಕಾರಿಯು ಒಂದು ರಿಪೋರ್ಟ್ ಅನ್ನು ನೀಡಿದ್ದರೂ ಜಿಲ್ಲಾ ನಿಬಂಧಕರು ಯಾವುದೇ ರೀತಿಯ ಕ್ರಮವನ್ನು ತೆಗೆದುಕೊಂಡಿರುತ್ತಿಲ್ಲ. ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ದನ್ನಿಲೆಟ್ಟು ಕುಡ್ಲ ನಗರ ಪೊಲೀಸ್ ಇಲಾಖೆಗೆ ರಡ್ ಸ್ಕಾರ್ಪಿಯೋ ಗಾಡಿಲಿನ ಒದಗವನ ಕಾರ್ಯಕ್ರಮ ಶನಿವಾರ ಕಾಂಡೆ 15 ಗಂಟೆಗೆ ಕುಡ್ಲ ಕೊಡಿಯಲ್ ಬೈಲ್ದ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ನಡಪುಂಡು. ಬ್ಯಾಂಕ್ದ ಗುರ್ಕಾರ್ಯರು ಡಾಕ್ಟರ್ MN ರಾಜೇಂದ್ರ ಕುಮಾರ್ ಗುರ್ಕಾರ್ಮಿಡು ನಡಪುನ ಕಾರ್ಯಕ್ರಮಟ್ಟು ಕುಡ್ಲದ ಪೊಲೀಸ್ ಕಮಿಷನರ್ ಸುಧೀರ್ ಕುಮಾರ್ ರೆಡ್ಡಿ ಮಲ್ಲ ಬಿನ್ನೆರಾದು ಪಾಲ್ದಿತ್ತುವಿருந்து ಪ್ರಕಟಣೆಡು ತೆರಿಪಾದರು. ಇಡೆಗು ಇನಿತ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿಂಡು ನನಗೆ ಇದೇ ಪೊರ್ತುಗು ನಮ್ಮ ಕುಡ್ಲ ತುಳು ವಾರ್ತೆಲು ಸಲ್ಮೇರು.